ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ದಿನ ಬಹಳ ವಿಶೇಷವಾಗಿ ಒಂದೊಂದು ತಂಡ, ಈಗ ಬದುಕು ಕಟ್ಟೋಣ ತಂಡದಿಂದ ಬಹಳ ವಿಶೇಷವಾದಂಥ ಸೇವಾ ಯೋಜನೆಗಳಾಗ್ತಾ ಇದ್ದಾವೆ. ಇವತ್ತು SLV ತಂಡದಿಂದ ಬೃಹತ್ ಶ್ರಮದಾನ ಕಾರ್ಯ ಆಗ್ತಾ ಇರುವಂಥದ್ದು. SLV ತಂಡದವರಿಗೆ ಎಲ್ಲರೂ ಒಟ್ಟಾಗಿ ಸೇರಬೇಕು ಅನ್ನೋಂಥ ಕಾರಣಕ್ಕಾಗಿ ಇಲ್ಲಿ ತಿಂಡಿ ತಿನ್ನುವ ಅಂದರೆ ಉಪಹಾರ ಸೇವನೆಯಲ್ಲಿಗೆ ಬಂದು ನಾವು ಅವರ ಹತ್ರ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. SLVಯ ಮಾಲಕರಿದ್ದಾರೆ, ಅವ್ರನ್ನ ಮತ್ತೆ ಮಾತಾಡಿಸಿ ಫಸ್ಟಿಗೆ ಇಲ್ಲಿಯ ಅವರ ಎಲ್ಲ ಕೆಲಸ ಮಾಡುವಂತಹ ನೌಕರರ ಮಾತಾಡ. ನಮಸ್ಕಾರ. ದಾದ ಬುದ್ದಾರೆ ಗೋಪಾಲ ಒಲ್ಪಾಡ್ದೆ ಟಿಪ್ ಕ್ರಾಸ್ ಎಂಚಾಪುಡು ತೊಂದರೆ ದಾಯ್ತಾ ಬೇಲೆ ಬೇಲೆ ಎಡ್ಡಾಪುಣ ದಾಯ್ತಾ ಬೇಲೆ ಅಂತಾರೆ ಮೂಲು ಜಸ್ಟ್ ಇಂಜವನ್ ಪೊಡಿ ಪೊಡಿ ಬರ ದಿಂಜವನ ಎಂಚಾಪುಡು ಕನ್ನಡ ಕನ್ನಡ ಕನ್ನಡ. ವೆರಿ ಗುಡ್. ಎಂತ ಹೇಗಾಗ್ತದೆ ಕೆಲಸ ಆರಾಮಿದೆ. SLV ಕಂಪ್ನಿಯಲ್ಲಿ. ಎಂತ ಹೆಸರು? ಮಂಜುನಾಥ್. ಯಾವ ಊರು? ನಮ್ದು ಹಾವೇರಿ. ಹಾವೇರಿ. ಹಾವೇರಿ ಉಜಿರೆ ದೇವಸ್ಥಾನದ ಬಗ್ಗೆ ಗೊತ್ತಾ ನಿಮಗೆ? ಗೊತ್ತಾ? ಬಂದೀರಾ? ಬಂದಿದೆ. ಹಾ ಸರ್, ನಮಸ್ಕಾರ. ನಮಸ್ತೆ. ತೊಂದರೆ ಲೈಕ್ ಅಂದ ದಾದ ಅಂತಂದ್ರ ಮೇಸ್ರಿ ಬೇಲೆ ಇದೆ ಮಾತ ಮುಗ್ಲು ನಿಗ್ಲು ಒಟ್ಟಿಗೂ ದೇವಸ್ಥಾನದ ಬೇಲೆ ಒಂದು ಮೈಯದ ಖುಷಿ ಆಗ್ಬಿಡು ಬಾರ್ ಲೈಕ್ ತಿಕ್ಕುನೆ ಬಾರಿ ಅಪೂರ್ವ ಅಂದ ತಾನೆ ಎಂಚಲ್ಲರು. ಎಸ್ ಸರ್, ಎಂಚಾಪುಂಡು ತೊಂದರೆ ಖುಷಿ ಆಪುಂಡು ದೇವರನ ಬೇಲೆ ದೇವೇರ್ನ ಬೇಲೆ ಇಡೀ ಒಂಜಿ ನಿಕ್ಲ ಬೇತೆ ಬೇತೆ ಬೇಲೆ ಹಿಡ್ಕೋರ ಬಿಸಿ ಅಂದ್ರೆ ಇನಿ ಬತ್ತದ್ದು ದೇವಸ್ಥಾನದ ಬೇಲೆ ಅಂತ ಒಂದು ಇದು ಏಜ್ ಜನ ಉಳ್ಳರು ಎಂಕಲ SLV ತಂದು SLV. ಸರ್, ದಾಮೋದರ ಪಂಡದು SLV ಇಂಜಿನಿಯರ್ ಡ್ರೈವರ್ ಯಾನು ಇನಿ ಮಾಂತೆಲ್ಲ ಉಳ್ಳೇರು ನೆಟ್ಟು ಪಂಡ ಪೈಂಟರ್ನಾಗ ಉಳ್ಳೇರು, ಮೆಸೇರಿನಾಗ ಉಳ್ಳೇರು, ಮತ್ತು ಸೆಂಟ್ರಿಂಗ್ನಾಗ ಉಳ್ಳೇರು. ಪೂರ ಒಟ್ಟು ಒಂದು ದೇವಸ್ಥಾನದ ಸೇವೆ ಮಾಡ್ಕೊಂಡು ಒಟ್ಟು ಸೇವೆ ಅದು ಮಾತಾಡ್ದು ಉಜಿರೆ ಬ್ರಹ್ಮಕಲಶದ ಲೆಕ್ಕೊಡೆ ರಕ್ಷಿತ್ ರಕ್ಷಿತ್ ಏತ್ ಖುಷಿ ಮಾತೆಲ್ಲ ಒಟ್ಟು ಸೇರಿದ ಬೇರೆ ಅನ್ನಾಗ ಖುಷಿ ಖುಷಿ ಓಕೆ ಸರ್. ಏತ ವರ್ಷದಿಂದ ಸುಮಾರು ವರ್ಷದಿಂದ ಒಟ್ಟಿಗೆ ಸೇರ್ತು ಬೇರೆ ಮಲ್ತೊಂದುಲ್ಲ ಅವರೇ ಭಾರಿ ಖುಷಿ ಆಪಣಿ ಭಾರಿ ಖುಷಿ ಆಗ್ಬೋದು. ಖುಷಿ ಒಂದು ಬೇಲೆ ಆಕಾರ. ಏನ್ ಚಾಪಣ ಸೂಪರ್ ಖುಷಿ ಆಗುದಿಲ್ಲ. ಸೂಪರ್ ಮಣ್ಣಿಂಚ ಖುಷಿ ಆಗುದು ಮಾತೆ ರೊಟ್ಟಿಗೊಲ್ಲ ಮಾತೆ ರೊಟ್ಟಿಗಿಲ್ಲ ಅದ 5 ಜನ ನಿಗ್ಲು 5 ಜನ ಒಟ್ಟಿಗೆ ಇಪ್ಪರ ಉಜಿಚ್ಚಿ 4-5 ಜನ ಇಪ್ಪಟ್ಟು ಇನಿ ಮಾತ್ರ ಫುಲ್ ಉಜಿರೆನೆ ಉಂಡತ್ತ ಖುಷಿ ಆಗ ಮಾತೆ ಒಟ್ಟಿಗಿಲ್ಲ ಪೂರ ಹೆಡ್ಡೆ ಒಂದುಂಟು ಇನಿ ಬೇಲೆ ಎಂಕ್ಲೆಗ್ ಈ ವರ್ಷ ಪೂರ ಒಟ್ಟು ಸೇರಿದು ತುಂಬ ಸಿರಿಟು ಬೇಲೆ ಅಂತ ಅಂಚನೆ ಇನಿ ಎಂಕ್ಲೆಗ್ ಅನುಭವ ಒಂದುಂಟು. ಸೆರಿಟ್ ಬೇಲೆ ಆಯ್ಕೆ ಇಂಚ ಒಟ್ಟ ಇನಿ ಎಂಕ್ಲೆ ಎಂಜ ಹಾಕೊಂಡು ತೊಂದರೆ ಅಜ್ಜಿ ದಾಯ್ತಾ ಅಂತ ಕಲ್ಲು ಮುಲ್ಲ ಕಲ್ಲು ಮನೆ ಈರಿ ಈ ಜವನೇರನ್ನು ಬುಡೋಡಿತೀನಿ ಸಮಾಧಾನ ಬೇಲೆ ಸಮಾಧಾನ ಕೈ ಕೊಡ್ಲಿ ಅವು ಎಂಜ ಖುಷಿ ಆಗ್ತದೆ. ಈಗ ಬಣ್ಣ ಮುಗ್ಲು ದಾದ ಬೇಲೆ ಮಲ್ತೊಂದುಲ್ಲೇರ ಒಂದು ವಿಡಿಯೋ ಉಂಟು ಐತೊಟ್ಟಿಗೂ ಬೇತೆ ಬೇತೆ ಬೇಲೆ ಪೂರ ಮಲ್ತೊಂದುಲ್ಲೇರು ಐತೊಟ್ಟಿಗೆ SLV ಪಂಡ ಐತೆ ಚಾದ ಟೈಮು ಮುಗ್ಲು ಈತ್ ಜನ ಒಟ್ಟು ತಿಕ್ಕುಜಿರು ನಮಸ್ತೆ. ನಮಸ್ತೆ ಅಣ್ಣ. ಏನ್ ಹೇಳ್ತೀರಿ? ಎಂಗ್ಲಿತ SLV ಕನ್ಸ್ಟ್ರಕ್ಷನ್ ಒಂದು ಶ್ರಮದಾನ ಕೊರ್ರೆ ಎಂಗ್ಲು ಬರ್ತದ ಅಂಚ ಎಂಗ್ಲು 10-50 ಜನ ಸೇರಿದ ಎಂಗ್ಲು ಶ್ರಮದಾನ ಮಂತೊಂದುಲ್ಲ ಅಂಚ ಬೇತೆ ಬೇತೆ ಬೇಲೆ ಕೊಡ್ತೇವೆ. ಅಯ್ನು ಎಡ್ಡೆ ಜವಾಬ್ದಾರಿ ಅದು ಎಡ್ಡೆ ರೀತಿ ಎಂಗ್ಲು ಮುಗಿಪಾರ ಎಂಗ್ಲು ವ್ಯವಸ್ಥೆ ಮಂತ್ ಕೊಡ್ಪೆ ಜೋಶುಡುಲ್ಲ ಪೂರ ಫುಲ್ ಜೋಶ್ ಎಂಕ್ಲ ಮೇನ್ ಇನ್ನು ಒಂಜಿ ದಿನ ನಾನು ಪಂತೇರು ಎಲ್ಲ ನಾನು ತೋಡತ್ತೆ ಎಂಕ್ಲ ಮೇನ್ ಎಲ್ಲೆಲ್ಲ ಉಂಡು ಎಂಕ್ಲ ಮೇನ್ ಮಾಲಕರ ಏನ ಸಂಪರತ್ನರ ಆರ್ನ ಜವಾಬ್ದಾರಿ ಈ ವರ್ಕ್ ಎಂಕ್ಲು ಮಂತೊಂದು ತೊಂದ್ರೆ ಎಡ್ಡಮ್ನು ಖುಷಿ ಹಬ್ಬನು ಸಾಧಾರಣ 20 ವರ್ಷದ ಮಲ್ಪ ಬೇಲೆ ಮಾಡ್ತಂದಿಲ್ಲ ಅಂಚಾರ ದೇವರನ ಒಂಜಿ ಸೇವೆ ಎಂಕ್ಲೆಗೆ ಮಲ್ಪಡ ಬಂದ್ರ ಎಂಕ್ಲ ಬಾಸ್ನ ಸಂಪತ್ ರತ್ನರಾವ್ SLV ಕನ್ಸ್ಟ್ರಕ್ಷನ್ ಆರ್ನ ಒಂಜಿ ಮುಂದಾಳತ್ತೋಡು ಈ ದಿನ ಮಲ್ತೊಂದುಲ್ಲ ಒಂಜಿ ದಿನ ಒಂದು ಸುಮಾರು ಒಂಜಿ 10 ಜನ ಬೇಲೆ ಮಲ್ತೊಂದುಲ್ಲ ಬೇತೆ ಬೇತೆ ಕೆಟಗರಿ ತಕ್ಲೇರಿ ಪೈಂಟರ್ ನಕ್ಲೇರಿ ವಾಟರ್ ಪ್ರೂಫ್ ದ ಬೇಲೆ ಮಲ್ತೊಂದುಲ್ಲ ಫ್ಲೋರಿಂಗ್ ಮೇಸ್ತ್ರಿ ನಕ್ಲೇರಿ ಕಟ್ಟೆ ಕಟ್ಟೊಂದುಲ್ಲೇರಿ ಬೊಕ್ಕ ಕ್ಲೀನಿಂಗ್ ಆವೊಂದುಂಡು ಶಿಫ್ಟಿಂಗ್ ಆವೊಂದುಂಡು ಅರ್ತ್ ವರ್ಕ್ ಮಲ್ತೊಂದುಲ್ಲ ಅದರ ಪೂರ ಮೈನರ್ ವರ್ಕ್ ಪೂರ ಮಲ್ತೊಂದುಲ್ಲ 10 ಜನ. ಈ ಬಗ್ಗೆ ಅವರ ಮಾಲಕರು ಏನ್ ಹೇಳ್ತಾರೆ ಕೇಳುವ. ಸಿರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ನಂತರ ಇಷ್ಟು ಜನ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಿರೋದು ಇಲ್ಲದ್ರೆ ಎಲ್ಲ ಒಂದೊಂದು ಟೀಮ್ ಒಂದೊಂದು ಕಡೆ ಹೋಗ್ತದೆ ಅಂತ ನಿಮ್ಮ ನೌಕರರೆಲ್ಲ ಹೇಳ್ತೇವೆ ಸರ್. ಎಷ್ಟು ಖುಷಿಯಲ್ಲಿದ್ದಾರೆ ಅಂತಂದ್ರೆ ದೇವಸ್ಥಾನದ ಕೆಲಸ ಮತ್ತೆ ಎಲ್ಲ ಒಟ್ಟಿಗೆ ಬಂದಿವೆ ಅನ್ನುವಂಥ ಒಂದು ಸೈನಿಕರ ಜೋಶ್ ಇದೆ ಅವ್ರ ಹತ್ರ. ಏನ್ ಹೇಳ್ತೀರಿ? ಇಂಥ ಒಂದು ಸಂದರ್ಭ ಸಿಗುವುದು ನಮಗೆ ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಅಂಥದ್ದು ಸಿಗುವುದು. ಹಾಗಾಗಿ ಈ ಸುಸಂದರ್ಭವನ್ನು ನಾವು ಉಪಯೋಗಿಸಿಕೊಂಡು ದೇವರಿಗೆ ನಮ್ಮ ಕೈಯಿಂದ ಒಂದು ಕಿಂಚಿತ್ತು ಸೇವೆ
ಕೊಡುವ ದೃಷ್ಟಿಯಿಂದ ನಾವು ಇವತ್ತು ಜನ ಒಟ್ಟಿಗೆ ಮಾಡಿದ್ದೇವೆ. ನಾನು ಒಂದು 100 ಜನ ಬೇಕಾದರೆ ವ್ಯವಸ್ಥೆ ಮಾಡ್ತೇನೆ ಅಂತ ಭರತ್ ಕುಮಾರ್ ಹತ್ರ ಹೇಳಿದೆ. ಇಲ್ಲ, ಇವತ್ತಿನ ದಿವಸಕ್ಕೆ ನಮಗೆ ಒಂದು 50 ಸಾಕು, ಮೇಸ್ತ್ರಿಗಳೆಲ್ಲ ಇದ್ದರೆ ಒಂದು 50 ಬಂದರೆ ಸಾಕು ಅಂತ ಹೇಳಿದ್ರು. ಇವತ್ತು 55 ಜನ ಬಂದಿದ್ದೇವೆ ನಾವು. ನಮಗೆ ಒಂದು ದೇವರ ಸೇವೆ ಮಾಡುವ ಸುಯೋಗ, ಯಾಕಂದರೆ ನಾವು ಇದೇ ಫೀಲ್ಡಲ್ಲಿ ಇದ್ದೇವೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೇವೆ. ನಾವು ಇಲ್ಲಿ ಆಗ್ತಾ ಇರೋದು ಅಂಥದ್ದೇ ಕೆಲಸಗಳು ಜಾಸ್ತಿ ಆಗ್ತಾ ಇರೋದು. ಹಾಗಾಗಿ ನಾವು ಈ 33 ವರ್ಷದಿಂದ ಉಜಿರೆಯ ದೇವಸ್ಥಾನದ ಪರಿಸರದಲ್ಲಿ ನಾನು ಒಂದು 8x8 ರೂಮಲ್ಲಿ ನಾನು ನನ್ನ ಆಫೀಸ್ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ 33 ವರ್ಷ ಆಯಿತು. 33 ವರ್ಷದಲ್ಲಿ ನಾವೀಗ ಒಂದು 1800 ಸ್ಕ್ವೇರ್ ಫೀಟ್ನ ಆಫೀಸ್, ನಾನು ಒಬ್ಬನೇ ಬಂದು ಒಂದು 2 ವರ್ಷ ನಾನು ಒಬ್ಬನೇ ಇದ್ದು ಕೆಲಸಗಳನ್ನು ಮಾಡ್ತಾ ಇದ್ದದ್ದು. ಈಗ ಒಂದು 35 ಜನ ಸ್ಟಾಫ್ ಇಟ್ಕೊಂಡು ಕೆಲಸ ಮಾಡುವ ಯೋಗವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಿರುವಾಗ ನಮಗೆ ಇದೊಂದು ಕಿಂಚಿತ್ತು ಸೇವೆ ಅಂತಲೇ ಹೇಳಬೇಕು. ಯಾಕಂದರೆ ನಾವು ಇಷ್ಟೆಲ್ಲ ನಮಗೆ ಒಂದು ಏಳಿಗೆಗೆ ದೇವರ ನಮಗೆ ಆಶೀರ್ವಾದ ಮಾಡಿರುವಾಗ ನಾವು ದೇವರಿಗೆ ಒಂದು ಅಟ್ಲೀಸ್ಟ್ ನಮ್ಮಿಂದ ಸಾಧ್ಯ ಆದಷ್ಟು ಸೇವೆಯನ್ನು ನಾವು ಕೊಡುವ. ಯಾಕಂದ್ರೆ ನಮಗೆ ಸ್ವತಃ ನಾವು ಕರಸೇವೆ ಅಥವಾ ಏನೋ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಮ್ಮಿಂದ ಅಂತ ಬೇರೆ ಯಾವ ರೀತಿಯಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆಲೋಚನೆ ಮಾಡಿ ನಮ್ಮ ಹತ್ರ ಜನ ಇದ್ದಾರೆ, ಕೆಲಸದವರಿದ್ದಾರೆ, ಇಲ್ಲಿ ಕೆಲಸಗಳು ಉಂಟು, ಅದಕ್ಕೆ ಆಗುವ ಹಾಗೆ ವ್ಯವಸ್ಥೆ ಮಾಡುವ ಹೇಳಿ ನಾನು ಒಂದು ಜನ ಸೇರಿಸಿ ಇವತ್ತಿಗೆ ಒಂದು ಇಲ್ಲಿ ಇದು ಮಾಡಿದ್ದೇನೆ. ಇದರಿಂದಾಗಿ ದೇವಸ್ಥಾನದ ಕೆಲಸಗಳು ಸ್ವಲ್ಪ ವೇಗವಾಗಿ ಆಗಲಿಕ್ಕೆ ಸಹಾಯ ಆದರೆ ಅದೇ ನಮಗೆ ತುಂಬ ಸಂತೋಷದ ವಿಷಯ. ಸರ್, ಆರಂಭಿಕ ಹಂತದಲ್ಲಿ ನೀವು ಇಲ್ಲಿರುವಾಗ ಎಷ್ಟು ಫೀಟ್ ಇದು ರೂಮ್? ಅದು ನಮ್ದು 8 ಫೀಟಿನ ಒಂದು ರೂಮಲ್ಲಿ ನಾನು ಆಫೀಸ್ ಆಗಿ ಸ್ಟಾರ್ಟ್ ಮಾಡಿದ್ದು. ಒಬ್ಬನೇ 8x8 ಇಂದ 1800 ಸ್ಕ್ವೇರ್ ಫೀಟಿಗೆ ಒಂದು ಇದು ಮಾಡುವ ಯೋಗ ದೇವರು ಕೊಟ್ಟಿದ್ದಾರೆ. ಅದೇ ನಾನು ಒಬ್ಬನೇ ಇದ್ದದ್ದು, ಒಂದು 2 ವರ್ಷ ನಾನು ಒಬ್ಬನೇ ಓಡಾಡಿಕೊಂಡಿದ್ದದ್ದು. ಮತ್ತೆ ಒಂದೊಂದೇ ಸ್ಟಾಫ್ ಸೇರಿಸಿ ಅದೇ ಈಗ ಇವತ್ತಿಗೆ 35 ಜನ ಸ್ಟಾಫ್ ಇದ್ದಾರೆ ನಮ್ಮಲ್ಲಿ. ಇಂಜಿನಿಯರ್ಸ್ ಒಂದು 25 ಜನ ಇಂಜಿನಿಯರ್ಸ್ ಇದ್ದಾರೆ, ಮತ್ತೆ ಡ್ರೈವರ್ ಮತ್ತೆ ಅಕೌಂಟ್ಸ್ ಅಂತ ಹೇಳಿ 35 ಜನ ಸ್ಟಾಫ್ ಇದ್ದೇವೆ. 300ರಿಂದ 350 ಜನ ಲೇಬರರ್ಸ್ ಇದ್ದಾರೆ ನಮ್ಮೊಟ್ಟಿಗೆ ಪರ್ಮನೆಂಟ್. ನಾವು ಅವರಿಗೆ ಸಂಡೇ ಒಂದು ಬಿಟ್ಟು ಮತ್ತೆ ವರ್ಷದ ಪ್ರತಿ ದಿವಸ ನಾವು ಕೆಲಸ ಅವರಾಗಿ ರಜೆ ಮಾಡಬೇಕಲ್ಲದೆ ನಾವಾಗಿ ರಜೆ ಕೊಡೋದಿಲ್ಲ. ಅಷ್ಟು ವರ್ಕ್ಗಳು ನಮಗೆ ಕಂಟಿನ್ಯೂಸ್ ಸಿಗ್ತಾ ಉಂಟು ದೇವರದಯದಲ್ಲಿ. ಸರ್, ಈಗ ಇಲ್ಲಿ ಏನೆಲ್ಲ ಕೆಲಸಗಳಿಗೆ ತೊಡಗಿಸಿಕೊಳ್ತೀರಿ? ಇವತ್ತು ಒಂದೇ ದಿನವಾ ಅಥವಾ ನಾಳೆ? ಇವತ್ತು ನಾವು ಒಂದು ದಿವಸಕ್ಕೆ ಅಂತ ಹೇಳಿ ಬಂದಿದ್ದೇವೆ. ಈಗ ಕೆಲವು ವರ್ಕ್ಗಳನ್ನು ನಮಗೆ ಈಗ ಮೇಸ್ತ್ರಿಗಳ ಕೆಲಸ ಅಂತದ್ದೆಲ್ಲ ಕೊಟ್ಟಿದ್ದಾರೆ. ಒಂದು ಗೋಪುರದ ಎದುರಿನ ಮುಂಚಿನ ಗೋಪುರದ ಮೇಲೆ ಗಾರೆ ಎಳಿಲಿಕ್ಕೆ, ಮತ್ತೆ ತೆಂಗಿನ ಕಟ್ಟೆಗಳನ್ನು ಕಟ್ಟಲಿಕ್ಕೆ, ಮತ್ತೆ ಬೇರೆ ಎಲ್ಲ ಅಲ್ಲಲ್ಲಿ ಕೆಲಸಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮುಗಿಸ್ತೇವೆ ಸಾಧ್ಯ ಆದಷ್ಟು. ಮುಗಿಯದಿದ್ರೆ ನಮಗೆ ಅಂತ ಇವತ್ತು ಕೆಲಸ ವಹಿಸಿಕೊಟ್ಟಿದ್ದಾರೆ, ಅದನ್ನು ನಾಳೆ ಬಂದು ಮುಗಿಸಿ ಕೊಟ್ಟು ಹೋಗ್ತೇವೆ ನಾವು. ಹೇಗಾಗಿದೆ ದೇವಸ್ಥಾನದ ಒಂದು ಕೆಲಸ ಕಾರ್ಯಗಳು? ವಿಜಯ ಗೋಪುರ ಇರ್ಬೋದು, ಇವೆಲ್ಲ ದೇವಸ್ಥಾನದ ಕೆಲಸ ಅತ್ಯುತ್ತಮ ರೀತಿಯಲ್ಲಿ ಆಗಿದೆ. ನಾವು ಎಂತ ಆಗಬೇಕು ಅಂತ ಎಲ್ಲರದು ಹೇಗೆ ಅಂತ ಹೇಳಿದರೆ, ನಮ್ಮದು ಎಲ್ಲಿಯೂ ಇರದಂಥದ್ದು ಒಂದು ಒಳ್ಳೆ ವ್ಯವಸ್ಥೆಗಳು ಆಗಬೇಕು, ಒಳ್ಳೆಯ ಕೆಲಸಗಳಾಗಬೇಕು, ವಿಜೃಂಭಣೆಯಾಗಬೇಕು ಅಂತ ಎಲ್ಲರೂ ಇಂಟೆನ್ಷನ್ ಇಟ್ಕೊಂಡು ಮಾಡಿದ ಕಾರಣ ಅದು ಅದೇ ರೀತಿಯಲ್ಲಿ ಹೊರ ಬರ್ತಾ ಉಂಟು. ಅದು ತುಂಬ ಸಂತೋಷದ ವಿಷಯ ಅಂತ ಹೇಳ್ತೇನೆ. ಇಡೀ ತಂಡವನ್ನು ಒಮ್ಮೆ ಕರೆಯುವ, ಯಾಕಂತಂದ್ರೆ ಜನಾರ್ದನನಿಗೊಂದು ಜೈಕಾರ ಹಾಕಿ ಕೊನೆಗೊಳಿಸುವ ವರದಿ. ಇವರು ನಮ್ಮ ಸ್ಟಾಫ್ ಮನೋಜ್ ಅಂತ, ನಮ್ಮ ಸೀನಿಯರ್ ಸ್ಟಾಫ್ ನಮ್ಮ ಆಫೀಸಲ್ಲಿ 20 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದಾರೆ. ನಿತೀಶ್ ಅಂತ, ಇವರು ಡ್ರೈವರ್ ದಾಮೋದರ್ ಅಂತ, ಅವರು ಸಂದೇಶ್ ಅಂತ, ಅವರು ನಮ್ಮ ಇನ್ನೊಬ್ಬರು ಟೆಂಪೋ ಡ್ರೈವರ್. ನಾವು ಎಲ್ಲರೂ ಇವತ್ತು ನಮ್ಮ ಸೂಪರ್ವೈಸರ್ಗಳನ್ನು ಸಹ ನಾವು ಕೆಲಸದವರನ್ನು ಬಿಡಲಿಲ್ಲ. ನಮ್ಮ ಸೂಪರ್ವೈಸರ್ಗಳನ್ನು ನೋಡ್ಕೊಳ್ಳಿಕ್ಕೆ ಅಂತ ಸೂಪರ್ವೈಸರ್ಗಳನ್ನು ಬಿಟ್ಟಿದ್ದೇವೆ. ನಾವು ನಮ್ಮ ಕೆಲಸಕ್ಕೆ ಬಂದದ್ರಿಂದಾಗಿ ದೇವಸ್ಥಾನದ ಕೆಲಸಗಳಿಗೆ ಯಾವುದು ಡಿಸ್ಟರ್ಬ್ ಆಗಬಹುದು ಅಂತ ಹೇಳಿ ನಾವೇ ನಮ್ಮ ಕೆಲಸವನ್ನು ಸೂಪರ್ವೈಸನ್ ಮಾಡ್ತಾ ಇದ್ದೇವೆ. ಶ್ರೀ ಜನಾರ್ದನ ಸ್ವಾಮಿ ದೇವರಿಗೆ, ಶ್ರೀ ಜನಾರ್ದನ ಸ್ವಾಮಿ ದೇವರಿಗೆ, ಶ್ರೀ ಜನಾರ್ದನ ಸ್ವಾಮಿ ದೇವರಿಗೆ. ಹೀಗೆ ಜೋಶ್ನಲ್ಲಿ ಕೆಲಸ ಮಾಡ್ತಾ ಇರುವಂತವರು SLV ಕನ್ಸ್ಟ್ರಕ್ಷನ್ನ ಸ್ವಯಂ ಸೇವಕರು. SLV ಕನ್ಸ್ಟ್ರಕ್ಷನ್ನ ಎಲ್ಲರನ್ನ ಸೇರಿಸಿಕೊಂಡು ಸುಮಾರು 55 ಜನರನ್ನ ಮತ್ತು ಅವ್ರು ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳ ಸೂಪರ್ವಿಷನ್ಗೂ ಅವರ ಸೂಪರ್ವೈಸರ್ಸ್ ಅನ್ನ ಕರೆದುಕೊಂಡು ಸಂಪೂರ್ಣವಾಗಿ ತಾವು ಮಾಡುವ ಕೆಲಸ ಅದು ಪರ್ಫೆಕ್ಟ್ ಆಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಂಪತ್ ರತ್ನ ಅವರು ಇಡೀ ತಂಡವನ್ನ ಕರ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ತಂಡಕ್ಕೂ ಕೂಡ ಒಂದು ದೊಡ್ಡ ಖುಷಿ ಇದೆ ಏನು ಅಂತಂದ್ರೆ, ಇಷ್ಟು ಜನ ಒಟ್ಟಾಗಿ ಒಂದೇ ಸೈಟ್ನಲ್ಲಿ ಜೊತೆಗೆ ಕೆಲಸ ಮಾಡುವಂತ ಒಂದು ಅವಕಾಶಗಳು ಸಿಕ್ಕಿವೆ. ಅವರ ತಂಡದಲ್ಲಿ 300ಕ್ಕೂ ಅಧಿಕ ಲೇಬರ್ಸ್ ಇದ್ದಾರೆ. ಅದರಲ್ಲಿ 55 ಜನ ಇವತ್ತು ಅವರಿಗೆ ಕೊಟ್ಟಂತ ಕೆಲಸ ಪೂರ್ಣಗೊಳ್ಳದಿದ್ರೆ ಇನ್ನೊಂದು ದಿನವೂ ಕೂಡ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇದು ಸೇವಾ ಮನೋಭಾವನೆ ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ ಕಾಣುತ್ತೆ. ಆದಿತ್ಯ ಶೆಟ್ಟಿ ಮತ್ತು ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.